ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ತಾಲೂಕು ಕಾರ್ಯದರ್ಶಿಯಾಗಿದ್ದ ದಿವಂಗತ ಕಾರ್ತಿಕ್ ಮೇರ್ಲಾ ಅವರ ಸ್ಮರಣಾರ್ಥ ಸಂಪ್ಯದಲ್ಲಿ ಸಾರ್ವಜನಿಕ ಬಸ್ ತಂಗುದಾಣ ನಿರ್ಮಾಣವಾಗಿದ್ದು, ಕಾರ್ತಿಕ್ ಮೇರ್ಲಾ ಅವರ ತಂದೆ ರಮೇಶ್ ಸುವರ್ಣ, ತಾಯಿ ಹೇಮಾವತಿ ಅವರು ಲೋಕಾರ್ಪಣೆಗೊಳಿಸಿದರು. ಬಸ್ ತಂಗುದಾಣವನ್ನು ಲೋಕಾರ್ಪಣೆಗೊಳಿಸಿದ ಬಳಿಕ ಹಿಂದೂ ಜಾಗರಣ ವೇದಿಕೆಯ ಕ್ಷೇತ್ರೀಯ ಸಂಪರ್ಕ ಪ್ರಮುಖ ಜಗದೀಶ್ ಕಾರಂತ ಅವರು ಮಾತನಾಡಿ, ಒಂದು ವರ್ಷದ ಹಿಂದೆ ನಮ್ಮ ಆತ್ಮೀಯ ಮಿತ್ರ, ಸಂಘಟನೆಯ ಸಹಕಾರಿ, ಹಿಂದುತ್ವದ ಹೋರಾಟಗಾರ ಕಾರ್ತಿಕ್ನನ್ನ ನಾವು ಕಳೆದುಕೊಂಡೆವು. ಆ ಕಾರ್ಯಕರ್ತನ ಸ್ಮರಣಾರ್ಥ ಒಂದು ಶಾಶ್ವತವಾದಂತಹ ಸ್ಮರಣಾರ್ಥ ಕಟ್ಟಡದ ಲೋಕಾರ್ಪಣೆಯಾಗಿದೆ. ಇಲ್ಲಿನ ಕಾರ್ಯಕರ್ತರ ಪರಿಶ್ರಮದಿಂದ ಈ ಕಟ್ಟಡ ಎದ್ದು ನಿಲ್ಲಲು ಕಾರಣವಾಗಿದೆ ಎಂದು ಹೇಳಿದರು. ಸಾಮಾಜಿಕ ಚಳುವಳಿಯಲ್ಲಿ, ಸಾಮಾಜಿಕ ಸಂಘಟನೆಗಳಲ್ಲಿ ಕಾರ್ಯಕರ್ತನೇ ಆಸ್ತಿ, ಕಾರ್ಯಕರ್ತನೇ ಶಕ್ತಿ. ಅಂತಹ ಒಂದು ಶಕ್ತಿಯಾಗಿ ನಮ್ಮೆಲ್ಲರ ಎದುರಿನಲ್ಲಿ ಅತಿ ಕಡಿಮೆ ಅವಧಿಯ ಕಾಲ ಬದುಕಿ ಬಾಳಿದ ಕಾರ್ತಿಕ್ ಇವತ್ತು ನಮ್ಮ ಎದುರುಗಡೆ ಇಲ್ಲ. ಆದರೆ ಯಾವ ಸಂಘಟನೆಯಲ್ಲಿ ಆ ಕಾರ್ತಿಕ್ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡ, ಇಡೀ ತಾಲೂಕಿನ, ಇಡೀ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತರು ಅವನನ್ನು ಗುರುತಿಸುವಂಥ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿದ, ಅದು ಅತಿ ಕಡಿಮೆಯ ವಯಸ್ಸಿನಲ್ಲಿ. ಅದಕ್ಕೆ ಕಾರಣ ಆ ಕಾರ್ತಿಕನ ಸಾಮಾಜಿಕ ನಿಷ್ಠೆ ಮತ್ತು ಕಾರ್ಯದಲ್ಲಿ ಇದ್ದ ಬದ್ಧತೆ. ಕಾರ್ತಿಕನ ವಯಸ್ಸಿನವರೇ ಸಾಕಷ್ಟು ಜನ ಹುಟ್ಟುತ್ತಾರೆ, ಬದುಕುತ್ತಾರೆ, ಬಾಳ್ತಾರೆ, ಸಹಜವಾಗಿ ಸಾವನ್ನು ಕಾಣ್ತಾರೆ. ಕಾರ್ತಿಕ್ ಮೇರ್ಲಾ ಸ್ಮರಣಾರ್ಥ ಸಾರ್ವಜನಿಕ ಬಸ್ ತಂಗುದಾಣ ಉದ್ಘಾಟನೆಯ ಜೊತೆಗೆ ಉಚಿತ ಆಯುಷ್ಮಾನ್ ಕಾರ್ಡ್ ಯೋಜನೆ ರೂಪಿಸಲಾಗಿದ್ದು, ಸುಮಾರು 300ಕ್ಕೂ ಅಧಿಕ ಮಂದಿ ಉಚಿತ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಂಡರು. ಕಾರ್ತಿಕ್ ಮೇರ್ಲಾ ಅವರ ತಂದೆ ರಮೇಶ್ ಸುವರ್ಣ ಅವರು ಸಾಂಕೇತಿಕವಾಗಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ ವಿತರಿಸಿದರು. ಈ ಸಂದರ್ಭ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವ ಬಿಜೆಪಿ ಮಂಡಲಾಧ್ಯಕ್ಷ ಸಾಜಾ ರಾಧಾಕೃಷ್ಣ ಆಳ್ವ, ಬಿಜೆಪಿ ನಗರ ಮಂಡಲಾಧ್ಯಕ್ಷರಾಗಿರುವ ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್ ಉಪಸ್ಥಿತರಿದ್ದರು.